ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ನರೇಂದ್ರ ಮೋದಿ ಅವರ 1 ವರ್ಷದಲ್ಲಿ ತೆಗೆದುಕೊಂಡಂತ ಇನ್ನೊಂದು ಮಾತ್ರವಾದ ಹೆಜ್ಜೆ ಏನು ಕೇಳಿದ್ರೆ ಸರ್ವಿಸ್ ಟ್ಯಾಕ್ಸಸ್ ಏನಿದೆ, ಸೇವಾ ತೆರಿಗೆ, ಇದನ್ನ ಹೆಚ್ಚಳ ಮಾಡಿರತಕ್ಕಂಥದ್ದು. ಇದು ಇವತ್ತಿನ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ಕೂಡ ವರದಿಯಾಗಿದೆ. ಈ ಒಂದು 14%ಕ್ಕೆ 12.36 ಇದ್ದಂಥ ತೆರಿಗೆಯನ್ನು 14%ಗೆ ಏರಿಕೆಯನ್ನು ಮಾಡಿರುವಂಥದ್ದು. ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ನಮ್ಮೊಂದಿಗೆ 2 ಪಕ್ಷಗಳ ಹಿರಿಯರು ನಾಯಕರು ನಮ್ಮೊಂದಿಗಿದ್ದಾರೆ. ನಾನು ಕಿಶನ್ ಅವರಲ್ಲಿ ಕೇಳಬೇಕು. ಭಾಳ ಪ್ರಮುಖವಾಗಿ ಇವತ್ತು ಸೇವಾ ತೆರಿಗೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಅದರೊಂದಿಗೆ ನಾವು ಪೆಟ್ರೋಲ್ ಬೆಲೆಯ ಬಗ್ಗೆ ಕೂಡ ಮಾತಾಡಬೇಕಾಗಿದೆ. ನೀವು ಪೆಟ್ರೋಲ್ ಬೆಲೆ ಇಳಿಕೆ ಆದಂಥ ಸಂದರ್ಭದಲ್ಲಿ ಇದು ಕೇಂದ್ರ ಸರ್ಕಾರದ ಸಾಧನೆ, ನಾವಿದನ್ನು ಇರಾನ್ ಅಲ್ಲ ರಷ್ಯಾದ ಮೂಲಕ ಎಲ್ಲಿಂದಲೂ ಪರ್ಚೇಸ್ ಮಾಡಿ ಈ ರೀತಿ ಎಲ್ಲ ಮಾಡಿದ್ದೇವೆ ಅಂತ ವಾಟ್ಸಾಪ್ಗಳಲ್ಲೆಲ್ಲ ಮೆಸೇಜನ್ನು ಹರಿದಾಡೋದನ್ನು ನಾನು ನೋಡಿದೆ. ಆದರೆ ಇವತ್ತು ಏರಿಕೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಯಾಕೆ ನೀವು ಹೇಳ್ತಾ ಇಲ್ಲ ಇದು ನಮ್ಮ ಸರ್ಕಾರದ ದೋಷದಿಂದ ಆಗಿದೆ ಅಥವಾ ನಮ್ಮ ಸರ್ಕಾರ ಇದಕ್ಕೆ ಹೊಣೆ ಅಂತ ನೀವು ಯಾಕೆ ಹೇಳ್ತಾ ಇಲ್ಲ? ನೋಡಿ, ಪೆಟ್ರೋಲ್ ಬೆಲೆ ಏರಿಕೆ ನೀವು ಕಳೆದ 10 ವರ್ಷದಲ್ಲಿ ಆಗಿರುವಂತ ಏರಿಕೆ ಏನಿದೆ ಡಬಲ್ ಆಗಿದೆ. ಇಳಿಕೆ ಆದ್ರೆ ಅದು ನಮ್ಮ ಸಾಧನೆ, ಏರಿಕೆ ಆದ್ರೆ ಅಂತಾರಾಷ್ಟ್ರೀಯ ಬೆಲೆ ಹೆಚ್ಚಳ. ಇಳಿಕೆ ಆದಾಗ ಅತೀವ ಇಳಿಕೆ ಆದಾಗ ಅವರು ಹೇಳ್ತಾ ಇದ್ದಾರೆ ಕಳೆದ 10 ವರ್ಷಗಳಲ್ಲಿ 3 ಟೈಮ್ಸ್ ಜಾಸ್ತಿ ಆಗಿದೆ ಇವರ ಎಲ್ಲ ರೀತಿಯಿಂದ. ಇವತ್ತು ಪೆಟ್ರೋಲ್ ಬೆಲೆ ಲಾಸ್ಟ್ ಟೈಮ್ ಇಳಿಕೆ ಆದಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಂದು ಇಳಿಕೆ ಆದರೂ ಕೂಡ ಪ್ಯಾರಲಲ್ಲಿ ಇವರು ತಗೊಂಡಂಥ ಒಂದು ಆರ್ಥಿಕ ನೀತಿ ಏನಿದೆ ಅಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್, ಯಾಕಂತ ಹೇಳಿದರೆ ಪೆಟ್ರೋಲ್ನ ಓನರ್ಶಿಪ್ ಇಟ್ಕೊಳ್ಳುವಂಥ ಲಾಟ್ ಆಫ್ ಗೌರ್ಮೆಂಟ್ ಕಂಪನೀಸ್ ಇದೆ. ಅವು ಕೂಡ ಜಾಸ್ತಿ ಆದಾಗ ಕಡಿಮೆ ಆದಾಗ ಲಾಸ್, ಆ ಒಂದು ಆಫ್ಸೆಟ್ ಸಬ್ಸಿಡಿಯಿಂದ ಆಫ್ಸೆಟ್ ಏನು ಲಾಸ್ ಆಗಿತ್ತು ಎಷ್ಟೋ ಸಾವಿರ ಕೋಟಿ, ಇವತ್ತು ₹1 ಇಳಿಸಿದೆ ಎಷ್ಟೋ ಸಾವಿರ ಕೋಟಿ ಅದನ್ನು ಆಫ್ಸೆಟನ್ನು, ಯಾಕೆಂದರೆ ಗೌರ್ಮೆಂಟ್ ಕಂಪನಿ ಕೂಡ ನಷ್ಟದಲ್ಲಿ ನಡಿಬಾರ್ದಲ್ಲ ಅಂತ ಒಂದು ವ್ಯವಸ್ಥೆಗೋಸ್ಕರ ಅವರು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಇವತ್ತು ಕೂಡ ನಾನು ಅದನ್ನೇ ಹೇಳಿದೆಲ್ಲ ನೋಡಿ, ವಿ ಆರ್ ಲುಕಿಂಗ್ ಎಟ್ ಪರ್ಮನೆಂಟ್ ಸೊಲ್ಯೂಷನ್. ಇಂಟ್ರೆಸ್ಟ್ ರೇಟ್ ಆಗಲಿ, ನಿಮ್ಮ ಎಲ್ಲ ಟ್ಯಾಕ್ಸ್ ರೇಟ್ಸ್ ಏನಿದೆ ಬೇರೆ ಬೇರೆ ಸ್ಟೇಟ್ಸಿಂದ ಸೆಸ್ ಆಗಲಿ, ಅದು ಯಾವುದೆಲ್ಲ ಇವರು ನೋಡಿ ಒಂದು ಸಿಂಪಲ್ ಒಂದು ಕಂಪ್ಲೀಟ್ ಮಾಡ್ಲಿಕ್ಕೆ ಹೇಳಿ. ಫಿನಾನ್ಸ್ ಆಕ್ಟ್ 2015 ಇವತ್ತು ಕಳೆದ ಬಜೆಟ್ನವರೆಗೆ ಪೆಟ್ರೋಲ್ ಬೆಲೆಯ ಏನು ವ್ಯತ್ಯಾಸ ಇದೆ ಅದನ್ನು ಟ್ಯಾಕ್ಸ್ ಮೂಲಕ ಏನು ಸರಿದೂಗಿಸ್ತಾ ಇದ್ದೀವಿ. 50 ಪೈಸೆ ಪ್ರತಿ ತಿಂಗಳಲ್ಲಿ ಏರ್ಸ್ಕೊಂಡು ಅದನ್ನ ಮಾರ್ಕೆಟ್ ರೇಟ್ ಸರಿದೂಗಿಸ್ಕೊಂಡು ಬಂದ್ರು. ನಾನು ಹೇಳುದು ಇವತ್ತು ಡೌನ್ ಆಗಿದೆ. 50 ಪೈಸೆ ಏರಿಸುವಂತದ್ದು ರಘುರಾಮ್ ರಾಜನ್ RBI ಗವರ್ನರ್ ಅಂತ ಇವರ ಸರ್ಕಾರ ಇರುವಾಗ ಕಳೆದ ಇವರ ಸರ್ಕಾರದ ಲಾಸ್ಟ್ 1 ಇಯರ್ 50 ಪೈಸಾ ಡೀಸೆಲ್ ಪ್ರೈಸ್ ಅನ್ನ ಏರಿಸುವ ಅಂತ ಹೇಳಿ ರಘುರಾಮ್ ರಾಜನ್ ಸಜೆಸ್ಟ್ ಮಾಡಿದ ಪ್ರಪೋಸಲ್. ಅದರ ಬಗ್ಗೆ ಹೇಳುವ ಒಂದೇ ನಿಮಿಷ. ನೀವು ಮಾತಾಡುವಾಗ ನಾನು ಹೇಳ್ತಾ ಇದ್ದೆ, ಸುಮ್ಮನಿದ್ದೆ, ಹೇಳ್ತೇನೆ ಕೇಳಿ. 50 ಏರಿಸಿ ಮಾರ್ಕೆಟ್ ರೇಟಿಗೆ ತಂದು ನಿಲ್ಸಿದ್ರು. ಆಯ್ತು, ಅದೊಂದು ಸರಿ ತಪ್ಪುಗಳ ಎಲ್ಲ ವ್ಯಾಖ್ಯೆಗಳು, ಹಿಂದಿನ ಲಾಸ್ಗಳನ್ನ ಅಕ್ಯುಮುಲೇಟೆಡ್ ಲಾಸ್ಗಳನ್ನ ರೆಟ್ರೋಸ್ಪೆಕ್ಟಿವ್ ಆಗಿ ಕವರ್ ಆಯಿತು, ನಿಲ್ಲಿಸಿದ ಮಾರ್ಕೆಟ್ ರೇಟಿಗೆ ಬಂದ ನಂತರ ಪೆಟ್ರೋಲ್ನ ಕಚ್ಚಾ ತೈಲದ ಬೆಲೆ ಅತ್ಯಂತ ಇಳಿಕೆಗೆ ಬಂತು. ಯಾವತ್ತೂ ಬರೆದಿದ್ದಷ್ಟು ಇಳಿಕೆಗೆ ಬಂತು. ಇಳಿಕೆ ಬಂದಾಗ ಸರ್ಕಾರ ಇಳಿಸ್ತು, ಅದು ಇವರ ಸಾಧನೆ ಆಯಿತು. ಬಿಡಿ, ಅದ್ರ ಬಗ್ಗೆ ಪ್ರಜ್ಞಾವಂತರು ತಿಳ್ಕೊಳ್ತಾರೆ, ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಇಳಿಕೆ ಆದ ನಂತರದಲ್ಲಿ ಮತ್ತಷ್ಟು ಇಳಿಕೆ ಆದಾಗ ಅದನ್ನು ಜನರಿಗೆ ಪಾಸ್ ಓವರ್ ಮಾಡಲಿಲ್ಲ. 2 ಬಾರಿ ನಂಗೆ ನೆನಪಾಗ್ತಾ ಇಲ್ಲ, ₹1.80 ಒಮ್ಮೆ, ₹1.60 ಒಮ್ಮೆ ಅಂತ ನನ್ನ ನೆನಪು. ಆ 2 ಬಾರಿಯ ಇಳಿಕೆಯನ್ನು ಟ್ಯಾಕ್ಸ್ಗೆ ಅಡ್ಜಸ್ಟ್ ಮಾಡಿದ್ರು. ಸರ್ಕಾರ ಸರ್ಚಾರ್ಜ್ ಮುಖಾಂತರ ಅದನ್ನ ಟ್ಯಾಕ್ಸ್ ಆಗಿ ಮರ್ಜ್ ಮಾಡಿಕೊಂಡ್ರು, ಜನರಿಗೆ ಪಾಸ್ ಓವರ್ ಮಾಡಲಿಲ್ಲ. ಸರಿ, ಇವತ್ತು ಪೆಟ್ರೋಲ್ ಕಚ್ಚಾ ತೈಲದ ಬೆಲೆ ಕಳೆದ ಕನಿಷ್ಠ ಮಟ್ಟದಿಂದ ಸ್ವಲ್ಪ ಏರಿಕೆ ಬಂತು. ಏರಿಕೆ ಬಂದಾಗ ಟ್ಯಾಕ್ಸ್ಗೆ ಅಡ್ಜಸ್ಟ್ ಮಾಡಿದಂಥ, ಇದು ಯಾವುದು ಹೊರಗಿನ ಹೊಸ ಟ್ಯಾಕ್ಸ್, ಇದು ಅಡ್ಜಸ್ಟ್ ಮಾಡಿದಂಥ ಆ ಹಣವನ್ನು ಮತ್ತೆ ಹಣ ತೆಗೆಯುವುದು ಬೇಡ, ಕಲೆಕ್ಟ್ ಆದ ಟ್ಯಾಕ್ಸ್ ಅನ್ನು ತೆಗೆಯುವುದು ಬೇಡ, ಇಲ್ಲಿ ಏರಿಸುವಾಗ ಆ ಮಧ್ಯದ ₹1 ಮತ್ತೆ ಕತ್ತರಿ ಹಾಕೋ ಬದಲು ಸುಮಾರು ₹2 ಚಿಲ್ಲರೆ, ಅಂದ್ರೆ ಸಾರಿ ₹3.10 ಇವ್ರೇನು ಹೇಳ್ತಾ ಇದ್ದಾರಲ್ಲ ನೋಡಿ, ನಾವು ಒಂದಲ್ಲಿ ಕ್ಲಾರಿಟಿ ಕೊಟ್ಟೆ. ನಮ್ಮ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಏನಿದೆ ಆ ಲಾಸ್ ಅನ್ನು ಆಫ್ಸೆಟ್ ಮಾಡ್ತಾ ಇದ್ರೆ ಅದನ್ನು ಮತ್ತೆ ಪರ್ಮನೆಂಟ್ ಆಗಿ ಜನರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಖಂಡಿತವಾಗಿ. ಆದ್ರೆ ಇವ್ರೇನ್ ಮಾಡ್ತಿದ್ದಾರೆ, ಹೈಯೆಸ್ಟ್ ಇಂಡಿಯಾದಲ್ಲಿ ಹೈಯೆಸ್ಟ್ ಕಚ್ಚಾ ತೈಲಕ್ಕೆ ಟ್ಯಾಕ್ಸಸ್ ಇರುವುದು ಕರ್ನಾಟಕದಲ್ಲಿ, ಇವರು ಅದನ್ನು ರಿಡ್ಯೂಸ್ ಮಾಡಲಿ, ₹2 ಇವರು ರಿಡ್ಯೂಸ್ ಮಾಡಲಿಲ್ಲ, ಇವರದ ರಾಜ್ಯ ಸರ್ಕಾರ ಇವ್ರು ಯಾಕೆ ₹1.08 ಕೇರಳದ, ಇದು ತಮಿಳುನಾಡಲ್ಲಿ ಜಾಸ್ತಿ. ಯಾರಿಗೆ ಮಾತಾಡ್ತೀರಿ ಈ ದೇಶದಲ್ಲಿ ಹೆಚ್ಚು ನೋಡಿ? ₹1.08 ಡೀಸೆಲ್ ಕರ್ನಾಟಕ ನಾನು ಫ್ರೀಕ್ವೆಂಟ್ ಆಗಿ ಸ್ಟಾಟಿಸ್ಟಿಕ್ಸ್ ತೋರಿಸ್ತೇನೆ. 4 months ಬ್ಯಾಕ್ ಡೀಸೆಲ್ ಹಾಕ್ತಾ ಇರೋನು ನಾನು ಪ್ರತಿ 2 ತಿಂಗಳಿಗೊಮ್ಮೆ ತಮಿಳುನಾಡು ಟ್ರಾವೆಲ್ ಮಾಡಿ. ಬಟ್ 4 months ಬ್ಯಾಕ್ ಅವರು ರಿವೈಸ್ ಮಾಡಿದ್ದು. ಟಿಲ್ ದೆನ್ ಕರ್ನಾಟಕ ಮಾತ್ರ ಹೈಯೆಸ್ಟ್ ಇರೋದು. ನಾನು ಅದನ್ನೇ ಹೇಳ್ತೇನೆ, ಇವ್ರು ಮಾಡಿ ₹2 ನಾನು ಅನುಭವಿಸ್ತಾ ಇದ್ದೇನೆ, ಅದು ಅಲ್ಲ ಇವರ ಸ್ಟಾಟಿಸ್ಟಿಕ್ಸ್ ಸತ್ಯ.
ನಾನು ತಮಿಳುನಾಡಲ್ಲಿ 1 ರೂಪಾಯಿ 8 ಪೈಸೆ ತಮಿಳುನಾಡಲ್ಲಿ ನಮ್ಮ ಸರ್ಕಾರ ಇರೋದಲ್ಲ, ಒಂದು ಸ್ಪಷ್ಟವಾಗಿ ಯಾರ ಸರ್ಕಾರ ನಮ್ಮ ಸರ್ಕಾರ ಇರೋದಲ್ಲ. ಯಾರ ಇವ್ರು ಅರ್ಥ ಮಾಡ್ಕೊಳ್ಳಿ, ಇವ್ರು ದೇಶದ ಬಗ್ಗೆ ನಾನು ಹೇಳೋದು, ನಾವು ಮಾಡ್ತೇವೆ, ನಾನು ಅದನ್ನ ಹೇಳ್ತಿರೋದು. ಕಂಪನಿದು ಆಫ್ಸೆಟ್ ಏನಿದೆ ಅದನ್ನ ಆಫ್ಸೆಟ್ ಮಾಡ್ಲಿಕ್ಕೆ ನೋಡಿ, ಕಂಪನಿಯ ಲಾಸ್ ಇವರು ವರ್ಷದಲ್ಲಿ ಇವತ್ತು ಬಂದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕಡಿಮೆ ಆಯ್ತಾ? ಮಹಾರಾಷ್ಟ್ರದಲ್ಲಿ ಕಡಿಮೆ ಆಯ್ತಾ? ನೋಡಿ, ನಾನು ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಆ ವ್ಯವಸ್ಥೆ ಟಾರ್ಗೆಟ್ ನೋಡಿ. ಟಾರ್ಗೆಟ್ ಅಂದ್ರೆ ನಮ್ದು ಬಂದದ್ದು 1 ವರ್ಷ ಆದದ್ದು, ಇವರು 1 ವರ್ಷ ಮಾಡಿಟ್ಟು ಇವರು ಏನು ಸಮಸ್ಯೆ ಇದೆ, ಮಗು ನಡೀತದೆ, ಹುಟ್ಟಿದ ಮಗು ನಡೀತದೆ, ಹುಟ್ಟಿದ ಮಗು ಅದು ನಡೀತಾ ಇದೆ. ನಾವು ನಡೆಯೋದಲ್ಲ, ನಾವು ಓಡ್ಲಿಕ್ಕೆ ಶುರು ಮಾಡಿದ್ದೇವೆ. ಅದನ್ನ ನೀವು ಹೇಳಬೇಡಿ. ನಾವು ಜನರನ್ನು ನೋಡ್ತಿದ್ದೇವೆ, ನಮ್ಮ ಯೋಜನೆಗಳೇ ನಾವು ಓಡ್ಲಿಕ್ಕೆ ಶುರು ಮಾಡಿದ್ದೇವೆ. ಕಿಶನ್ ಹೆಗಡೆ ಹೇಳಿದ್ದೇನು, ಇವರು ಹೇಳಿದ್ದೇನು, ನಾವು ಹೇಳಿದ್ದನ್ನೆಲ್ಲ ಮಾಡಿ ಕಿಶನ್ ಹೆಗಡೆ ಅವರೇ, ಇಲ್ಲಿ ಒಂದು ವಿಚಾರ ಅವರು ಹೇಳ್ತಾ ಇದ್ದಾರೆ, ಎಲ್ಲೂ ಕೂಡ ನಾವು 15 ಲಕ್ಷ ರೂಪಾಯಿ ಕಪ್ಪು ಹಣವನ್ನ ನೇರವಾಗಿ ಖಾತೆಗೆ ವರ್ಗಾವಣೆ ಇವರೇ ಕಳಿಸಿದ್ದಾರೆ, ಎಲ್ಲರೂ ವಾಟ್ಸ್ಆಪ್ ಗಳಿಗೆ ಕಳಿಸಿದ್ದಾರೆ. ಎಲ್ಲರೂ ಬಾಯಿ ಮಾತಲ್ಲಿ ಹೇಳಿದ್ದು, ನಾಳೆ ದಿವಸ ನೀವು ಸರ್ಕಾರ ಬಿಜೆಪಿ ಬಂದ್ರಾಯ್ತು, ನೀವು ಮನೆಯಲ್ಲಿ ಅಕ್ಕಿ ಸಮೇತ ತರುವುದು ಬೇಡ, ಎಲ್ಲ ನಿಮ್ ಮನೆ ಬಾಗ್ಲಿಗೆ ಬಂದು ನಾವು ಅಡಿಗೆ ಮಾಡಿ ಕೊಡ್ತೇವೆ, ನೀವು ಊಟ ಮಾಡಿ ಜನರು ಯಾವತ್ತು ಓಟ್ ಹಾಕಿದ್ರು ಇವತ್ತು ತಿಳ್ಕೊಳ್ಳಿ. ವಿದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒಂದು ಏನು ವ್ಯಕ್ತಿತ್ವ ಅಥವಾ ಏನದರ ಏನು ಇಮೇಜ್ ಏನಿದೆ ಅದನ್ನು ಹೆಚ್ಚು ಮಾಡಿದ್ದೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪತ್ರಿಕೆಗಳಲ್ಲಿ ಇವರು ಹೇಳಿಕೆಗಳನ್ನ ಕೊಟ್ಟುಕೊಂಡು ಅಥವಾ ಇವರದ್ದೇ ಆದ ಸ್ವಯಂ ಘೋಷಿತ ಕೆಲವು ಮಂದಿ ಭಾಗದವರು ವಾಟ್ಸ್ಆಪ್ ಗಳಲ್ಲಿ ಲಕ್ಷಾಂತರ ಜನ ಅನಿವಾಸಿ ಭಾರತೀಯರು ಹೋದಲ್ಲಿ ಲಕ್ಷಾಂತರ ಜನ ಅನಿವಾಸಿ ಭಾರತೀಯರು ಓಡಿ ಬರ್ತಾರೆ. ಯಾವುದು ಯಾಕೆ ಕಾಣಲಿಲ್ಲ, ಇವರ ಪ್ರಧಾನಿ ಇರುವುದೇ ಗೊತ್ತಿರ್ಲಿಲ್ಲ, ಅವರು ಮಾತಾಡ್ತಾನೆ ಇಡೀ ನೋಡಿ, ಅದು ಇಡೀ ದೇಶಕ್ಕೆ ಗೊತ್ತಿದೆ, ಜನರು ಅದಕ್ಕೆ ಕೊಟ್ಟಿದ್ದಾರೆ. 67 ವರ್ಷದಲ್ಲಿ ಇವರು ಮಾಡಿದ ಸಮಸ್ಯೆಗಳು ಏನಿದೆ, ಪ್ರತಿಯೊಬ್ಬನು ಅಥವಾ ಪ್ರತಿಯೊಂದು ಏನು ನಿಮ್ದು ಏನ್ ಹೇಳ್ತೀರಿ ನೀವು, ಬ್ಯೂಟಿ ಪಾರ್ಲರ್ ಇರ್ಬೋದು, ರೆಸ್ಟೋರೆಂಟ್ಗಳು, ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾರೆ, ಪ್ರತಿಯೊಬ್ಬನು ಈ ಕ್ಷಣದಲ್ಲಿ ಹಾಕುವುದು ಶಾಪ ಏನು ಕೇಳಿದ್ರೆ ಬಿಜೆಪಿ ಪಕ್ಷಕ್ಕೆ ಶಾಪ ಹಾಕ್ತಾ ಇದ್ದಾರೆ. ಇವತ್ತು ಜನಸಾಮಾನ್ಯರು ಇವರಿಗೆ ಹಾಕಿದ ಶಾಪವನ್ನು ನಮಗೆ ಶಾಪ ಅಂತ ಹೇಳ್ತಾರೆ. 67 ವರ್ಷದಲ್ಲಿ ಇವರು ಮಾಡಿರುವಂತಹ ಸ್ಕ್ಯಾಮ್ ಅನ್ನು ನೋಡಿ ಹೋಟೆಲ್ ನಲ್ಲಿ ಒಂದು ಕಾಫಿ ಕುಡಿಯುವ ಮನುಷ್ಯ ಇರಬಹುದು, ಬಸ್ ನಲ್ಲಿ ಕಿಶನ್ ಅವರೇ, ಇದು ಬಹಳ ದೊಡ್ಡ ಮಟ್ಟದ ವ್ಯತ್ಯಾಸ ಜನರಿಗೆ ಬರಬಹುದು ಅಂತ ನೀವು ರಾಜಕೀಯ ಕಾರಣಕ್ಕೋಸ್ಕರ ಆರೋಪ ಅಲ್ಲ, ಖಂಡಿತ ಅಲ್ಲ. ನಾನೊಬ್ಬ ಕನ್ಸ್ಯೂಮರ್ ಆಗಿ, ನೀವೊಬ್ಬ ಕನ್ಸ್ಯೂಮರ್ ಆಗಿ, ನೀವು ಇವತ್ತು ಬೆಳಿಗ್ಗೆ ಹೊರಗೆ ಹೋಗಿ ನಿಮ್ಗೆ ಅನುಭವಕ್ಕೆ ಬರ್ತದೆ, ನಿಮ್ಮ ಪಾಕೆಟ್ಗೆ ಎಷ್ಟು ಪೆಟ್ಟು ಬೀಳ್ತದೆ, ನೀವು ಹೇಳೋದು ಒಂದರಲ್ಲ 1.36 ಏನೊಬ್ಬ 64% ಅನ್ನ 64% ಅನ್ನ ಏರಿಸಿದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟು ಬರಬಹುದು ಅಂತ, ಎಷ್ಟು ಮೂಲಗಳಿಂದ ಬರಬಹುದು ಅಂತ ನೋಡಿ. ಆತ ರೆಸ್ಟೋರೆಂಟ್ ಇಂದ ಹಿಡಿದು ಅದು ಅವನ ದೈನಂದಿನ ಉಪಯೋಗಗಳು, ರೈಲ್ವೆ ಟಿಕೆಟ್, ಫ್ಲೈಟ್ ಟಿಕೆಟ್, ಯಾವುದಕ್ಕಲ್ಲ. ಮೊಬೈಲ್ ಇಲ್ದಿದ್ದವನು ಯಾರಿದ್ದಾನೆ, ಇಂಟರ್ನೆಟ್ ಯೂಸ್ ಮಾಡ್ತಿದ್ದವನು ಇವತ್ತು ಯಾರಿದ್ದಾನೆ, ಎಲ್ಲ ಸೇವಾ ಕ್ಷೇತ್ರಗಳಲ್ಲೂ ಅದು ಎಲ್ಲವೂ ಅಕ್ಯುಮುಲೇಟ್ ಆಗಿ 31ನೇ ದಿವಸಕ್ಕೆ ನಿಮ್ಗೆ ಬಿಲ್ ಬರುವಾಗ ನಿಮ್ಮ ಪರಿಸ್ಥಿತಿ, ನಿಮಗೆ ಡಿಎ ಬಹುಶಃ 15% ಏರಿಸಬೇಕು. ಅಲ್ಲ, ಇಲ್ಲಿ 15% ಪರಿಸ್ಥಿತಿ. 2012 ಅಲ್ಲಿ ನೀವು ಅಮೆಂಡ್ ಮಾಡಿ 2012 ಅಲ್ಲಿ, ಇವತ್ತು ನಾವು 2015 ಅಲ್ಲಿ ಏನು ಫಿನಾನ್ಸ್ ಆಕ್ಟ್ ಇವರು ಇಂಟ್ರೊಡ್ಯೂಸ್ ಮಾಡಿದ್ರು, ಏನು ಪಾಸ್ ಆಯ್ತು, ಅಲ್ಲಿ ಲಿಕ್ಕರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ, ಇವರು ಡ್ರಾಪ್ ಮಾಡಿದ್ರು 2012 ಅಲ್ಲಿ. ನಾನು ಫ್ಯಾಕ್ಸ್ ಕೊಡ್ತೇನೆ, CBEC ಸರ್ಕಾರದ ವೆಬ್ಸೈಟ್ಗೆ ಹೋಗಿ ನೋಡಿ. 2012 ಅಲ್ಲಿ ಲಿಕ್ಕರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಸರ್ವಿಸ್ ಟ್ಯಾಕ್ಸ್ ಅನ್ನ ಡ್ರಾಪ್ ಮಾಡಿದ್ರು. ನಾವು ಅದನ್ನು ಮೊನ್ನೆ ಫಿನಾನ್ಸ್ ಆಕ್ಟ್ ಇವತ್ತು ಏನು ಪಾಸ್ ಆಯ್ತು, ಪ್ರೆಸಿಡೆಂಟ್ ಅವರು ಮೊನ್ನೆ May 16ಗೆ ಏನು ಸೈನ್ ಮಾಡಿದ್ರು. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಇವರು ಆ ಲಾಬಿಯನ್ನ, ಲಿಕ್ಕರ್ ಲಾಬಿ ಕೂಡ ಅಲ್ಲಿ ನಡೆದಿ. ಈ ಸರ್ಕಾರಕ್ಕೆ ಯಾವುದೇ ಲಾಬಿ ಇಲ್ಲ, ಯಾವುದು ಲಾಬಿ ಇವರ ಸರ್ಕಾರ. ಏರಿಸಿದ್ದು ತಪ್ಪಲ್ಲ, ಒಂದು ಬ್ಯಾಗ್ ಮೇಲೆ 150 ರೂಪಾಯಿ ಸರ್ಕಾರ, ರಾಜ್ಯ ಸರ್ಕಾರ ಇವತ್ತು ಆ ಭಾಗ್ಯ ಈ ಭಾಗ್ಯ ಅಂತ ಜನರಿಗೆ ಫ್ರೀ ಕೊಡ್ತಾರೆ. ನಾವು ಜನರಿಗೆ ಈ ಭಾಗ್ಯವ, ನರ್ಸ್ ಭಾಗ್ಯವ, ಯಾವ ಭಾಗ್ಯ ನೀವು ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರದಿಂದ ವೈಯಕ್ತಿಕ ಧನ್ಯವಾದಗಳು ಕಿಶನ್ ಅವರ, ಬಹಳಷ್ಟು ವಿಚಾರವನ್ನು ವ್ಯಕ್ತ ಮಾಡಿದಿರಿ. ತಮಗೂ ಕೂಡ ಧನ್ಯವಾದಗಳು. ಕಿಶನ್ ಹೆಗಡೆ ಕೊಡ್ಗೆವಾಲ್ ಅವರು, ತಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಬಹಳ ಪ್ರಮುಖವಾಗಿ ನರೇಂದ್ರ ಮೋದಿ ಅವರ 1 ವರ್ಷದ ಸಾಧನೆ ಬಹಳಷ್ಟು ಜನರಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿದಂಥ ನರೇಂದ್ರ ಮೋದಿ ಅವರ ಸರ್ಕಾರ ಎಲ್ಲ ಒಂದು ಕಡೆಯಲ್ಲಿ ಸಾರ್ವಜನಿಕರ, ಅದರಲ್ಲೂ ಜನಸಾಮಾನ್ಯರ ಕಿಸಿಗೆ ಕತ್ತರಿಯನ್ನು ಹಾಕುವಂಥ ಒಂದಷ್ಟು ಪ್ರಯತ್ನವನ್ನು ಮಾಡಿರುವಂಥದ್ದು. 1.64ನಷ್ಟು ಸೇವಾ ತೆರಿಗೆಯನ್ನು ಇವತ್ತು ಹೆಚ್ಚಳ ಮಾಡಿದೆ. ಎಲ್ಲೊಂದು ಕಡೆಯಲ್ಲಿ ಈ ಸರ್ಕಾರ ದುಬಾರಿ ಸರ್ಕಾರ ಆಗ್ತಾ ಇದೆ ಅನ್ನುವಂಥ ಭಾವನೆ ಜನರಲ್ಲಿ ಮೂಡ್ತಾ ಇದೆ. ಎಲ್ಲ ತೆರಿಗೆ, ಎಲ್ಲ ಸೇವಾ ಕ್ಷೇತ್ರಗಳಲ್ಲಿ ಕೂಡ
ತೆರಿಗೆ ಹೆಚ್ಚಳ ಆಗಲಿಕ್ಕಿದೆ ಅನ್ನುವಂಥದ್ದು. ಆದರೆ BJP ಅವರ ವಾದ ಏನು ಹೇಳಿದರೆ ಇದು ಮುಂದಿನ ದಿನಗಳಲ್ಲಿ ಆಗತಕ್ಕಂಥ ಏನು GST ಅನ್ನುವಂಥ ಏನೊಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ, ಆ ವ್ಯವಸ್ಥೆಯ ಮೂಲಕ ಜನರಿಗೆ ಒಂದಷ್ಟು ಅನುಕೂಲ ಆಗಲಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಕಾಂಗ್ರೆಸ್ ಹೇಳ್ತಾ ಇದೆ ಇದು ಎಲ್ಲೋ ಒಂದು ಕಡೆಯಲ್ಲಿ ಉದ್ಯಮಿಗಳ ಪರವಾಗಿ ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಜನರ ವಿರೋಧವಾಗಿ ಸರ್ಕಾರ ನಡೆದುಕೊಳ್ತಾ ಇದೆ ಅನ್ನತಕ್ಕಂಥ ಆರೋಪವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಏನೆಲ್ಲ ಜನಪರವಾದ ಕೆಲಸವನ್ನು ಮಾಡಲಿಕ್ಕಿದೆ ಮತ್ತು ಜನರು ಇದಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಿಮ್ಮ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.